ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನಿತ ಮಲ್ಲ ಸುದ್ದಿಲು. ಪ್ರಧಾನಿ ನರೇಂದ್ರ ಮೋದಿಯರ್ನ 71ನೇ ವರ್ಷದ ಜನ್ಮದಿನಾಚರಣೆ ಲೆಕ್ಕೊಡು ಒಡಿಪದ ಕೊರಗ ಜನಾಂಗದ ಇಲ್ಲೆಡೆ ತೆನಸಕಿಟ್ಟು ಬಡವಿರ್ನ ಸೇವೆ ನರೇಂದ್ರ ಮೋದಿಯರಿಗೆ ಇಷ್ಟ ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ. ಪೊಲೀಸ್ ಕೆಲಸ ಬಯಕುನಕ್ಲೆಗೂ ಕುಡ್ಲಡು ಒಂದಿ ತಿಂಗೊಲ್ದ ತರಬೇತಿ ಕಾರ್ಯಾಗಾರ ಮುಗಿತಲ ಕಾರ್ಯಕ್ರಮಟು ಡಾಕ್ಟರ್ ವೀರೇಂದ್ರ ಹೆಗ್ಡೆರೆಡ್ದು ಮೆಚ್ಚುಗೆ. ಒಡಿಪುದ ಬಣ್ಣಂಜೆ ಸಿರಿಬೂಡುದ ಮಿಥಿಲಾ ಕಟ್ವನಡು ಬೋಳಾಸ್ ಡ್ರೈ ಫ್ರೂಟ್ಸ್ ಫ್ಯಾಕ್ಟರಿದ 10ನೇ ಹೊಸ ಔಟ್ಲೆಟ್ ಅಂಗಡಿ ಉದಿಪನ. ದೇಶೊಡೆ ಅಪರೂಪದ ಸಮಾಜ ಸೇವಕ್ಕೆ ವೇಷಪಾಡ್ದು ಬತ್ತಿನ ಪಣವು ಬಡವರಿಗೂ ಕಟಪಾಡಿ ಕೊರಗಜ್ಜನ ಸಾನುಡು ಈ ಸರ್ತಿ ಬಡವಿರ್ನ ಎನ್ಮ ಕುಟುಂಬಗೂ ಜೋಕ್ಲಿನ ಮರ್ದದ ಖರ್ಚಿಗೂ 7 ಲಕ್ಷ ರೂಪಾಯಿ ಸಹಾಯ ಕೊರ್ನ ರವಿ ಕಟಪಾಡಿ. ವಾರ್ತೆದ ವಿವರ. ದೇಶದ ಬಡವಿರ್ನ ಸೇವೆ ಪ್ರಧಾನಿ ನರೇಂದ್ರ ಮೋದಿಯರಿಗೆ ಇಷ್ಟ. ದೇಶದ ರಕ್ಷಣೆ ಬೊಕ್ಕ ಮರ್ಯಾದೆ ಹೆಚ್ಚ ಮಲ್ಪೆರೆ ದೇವರು ಅರೆಗೂ ಶಕ್ತಿ ಕೊರಡುಂದು ಕೇಂದ್ರ ಕೃಷಿ ಬೊಕ್ಕ ರೈತ ಕಲ್ಯಾಣ ಮಂತ್ರಿ ಶೋಭಾ ಕರಂದ್ಲಾಜೆ ಪಂತೆರು. ನರೇಂದ್ರ ಮೋದಿಯರ್ನ 71ನೇ ವರ್ಷದ ಜನ್ಮ ದಿನಾಚರಣೆ ಲೆಕ್ಕೊಡು 6 ಒಡಿಪು ಕೊರಗ ಜನಾಂಗದ ಇಲ್ಲಲೆಗೂ ತೆನಸಕಿಟ್ಟು ಕೊರ್ದು ಪಾತಿರಿಯರು. ಶುಕ್ರವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರ್ನ 71ನೇ ಜನ್ಮ ದಿನಾಚರಣೆ ನಡೆತೊಂದುಂಡು. ಆಲೆಕ್ಕುಡು ಒಡಿಪು ಜಿಲ್ಲೆಡು ಕೇಂದ್ರದ ಕೃಷಿ ಬೊಕ್ಕ ರೈತ ಕಲ್ಯಾಣ ಮಂತ್ರಿ ಶೋಭಾ ಕರಂದ್ಲಾಜೆ ಕೊರಗ ಜನಾಂಗದ ಇಲ್ಲಲೆಗೂ ಭೇಟಿ ಕೊರ್ದು ತೆನಸ್ಕಿಟ್ಟು ಪಟ್ಟಿಯರು. ಈ ಪೊರ್ತುಡು ಶೋಭಾ ಕರಂದ್ಲಾಜೆ ಮೋದಿಯರೇನು ಪುಗರ್ದು ಮೋದಿಯರಿಗೂ ದೇಶದ ಬಡವಿರ್ನ ಸೇವೆ ಇಷ್ಟ ಬಿಜೆಪಿ ಬೇತೆ ಬೇತೆ ಸೇವಾ ಕಾರ್ಯ ಮಲ್ತೊಂದುಂಡು. ಪ್ರಧಾನಿಯರಿಗೂ ಜನ್ಮದಿನದ ಎಡ್ಡೆಪ್ಪು ಬಯಕುವ ದೇಶದ ರಕ್ಷಣೆ ಬೊಕ್ಕ ಮರ್ಯಾದೆ ಹೆಚ್ಚ ಮಲ್ಪೆರೆ ದೇವಿರಾರಿಗೂ ನನಲಾತ ಶಕ್ತಿ ಕೊರಡು ಶ್ರೀಕೃಷ್ಣೆ ಬೊಕ್ಕ ಚಾಮುಂಡೇಶ್ವರಿ ದೇವಿರಡ ನಟ್ಟುವೆಂದು ಕರಂದ್ಲಾಜೆ ಪಂಡೆರು. ಮೈಸೂರು ದೇವಸ್ಥಾನ ಜರಿತಿನ ಬಗೆಟ್ 6 ಪಾತಿರ್ದು ದೇವಸ್ಥಾನ ಪಳ್ಳಿ ಇಂಗ್ರಿಜಲು ನಮ್ಮ ಶ್ರದ್ಧಾ ಕೇಂದ್ರಲು ಅವಿತ ರಕ್ಷಣೆ ನಮ್ಮ ಜವಾಬ್ದಾರಿ ಅಕ್ರಮ ಜಾಗಿಡ ಇತ್ತಂಡ ದುಂಬತ್ತ ಸೂಚನೆ ಕೊರಡು ಬದಲ್ ವ್ಯವಸ್ಥೆ ಮಲ್ತದು ಸರ್ಕಾರವೆಂದೆಪ್ಪವನ ಬಗೆಟ್ ಯೋಚನೆ ಮಲ್ಪುಂಡು ಶೋಭಾ ಕರಂದ್ಲಾಜೆ ಪಂಡಿರು. ಮುದವನ್ನು ಕೊಡುತ್ತೆ ಮತ್ತು ಪ್ರಿಯವಾದ್ದು. ಅದಕ್ಕಾಗಿ ಇವತ್ತು ಬೇರೆ ಬೇರೆ ರೀತಿಯ ಸೇವಾ ಚಟುವಟಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ತೊಡಗಿಸಿಕೊಂಡಿದೆ. ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲರ ಮುಖಂಡರ ನೇತೃತ್ವದಲ್ಲಿ ಇವತ್ತು ಸೇವಾ ಚಟುವಟಿಕೆಯಲ್ಲಿ ನಾವು ಉಡುಪಿ ಜಿಲ್ಲೆಯಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಇಡೀ ರಾಜ್ಯ ಮತ್ತು ದೇಶದಲ್ಲೂ ಇದನ್ನೇ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇಶದ ಸೇವೆ ಮಾಡುವುದಕ್ಕೆ, ದೇಶದ ರಕ್ಷಣೆ, ದೇಶದ ಗೌರವ ಹೆಚ್ಚಿಸುವುದಕ್ಕೆ, ದೇಶದಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ದೇವರು ಅವರಿಗೆ ಹೆಚ್ಚು ಶಕ್ತಿಯನ್ನು ಕೊಡಲಿ, ಶ್ರೀಕೃಷ್ಣ ಚಾಮುಂಡೇಶ್ವರಿ ಅವರನ್ನು ಹರಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ದೇವಸ್ಥಾನ, ಮಸೀದಿ, ಚರ್ಚ್ ಪೊಲೀಸ್ ಬೇಲೆಗೂ ಸೇರರೆ ಮನಸಿತ್ತಿನಕ್ಲಿನ ತರಬೇತಿ ಕಾರ್ಯಾಗಾರ ಕುಡ್ಲಡು ನಡೆದಿದ್ದು ಐತ ಮುಗಿತಲ ಕುಡ್ಲದ ಸೇಂಟ್ ಅಲೋಷಿಯಸ್ ಕಾಲೇಜ್ ಸಭಾಂಗಣಡು ಶುಕ್ರವಾರ ನಡೆತಂಡು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಡೆರು ಗುರ್ಕಾರ್ಮೆ ವಹಿಸದಿತ್ತೆರು. 1 ತಿಂಗೊಲ್ದ ತರಬೇತಿ ಕಾರ್ಯಾಗಾರಡು 206 ಜನ ಪಾಲ್ಪಡೆತೆರು. ಪೊಲೀಸ್ ಬೇಲೆಗೂ ಸೇರರೆ ಮನಸಿತ್ತಿನಕ್ಲಿನ ತರಬೇತಿ ಕಾರ್ಯಾಗಾರದ ಮುಗಿತಲ ಕಾರ್ಯಕ್ರಮ ಶುಕ್ರವಾರ ಕುಡ್ಲದ ಸೇಂಟ್ ಅಲೋಷಿಯಸ್ ಕಾಲೇಜ್ ಸಭಾಂಗಣಡು ನಡೆತಂಡು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆರು ಗುರ್ಕಾರ್ಮೆ ವಹಿಸಿದ ಪಾತೆರೆದು ಶಿಬಿರದ ಬಗೆಟ್ಟು ಮೆಚ್ಚುಗೆ ತೆರಿಪಾಯಿರು. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಟ್ರೈನಿಂಗ್ ಅಂತ ನಾನು ಕೇಳಿ ಎಷ್ಟು ಜನ ಓಡಿ ಹೋಗಿದ್ದಾರೆ ಅಂತ ಕೇಳಿದೆ. ಯಾರು ಹೋಗಿಲ್ಲ ಅಂತ ಹೇಳಿದರು. ಬೆಸ್ಟ್, ನಿಮಗೆ ನಾನು ಮೆಚ್ಚುಗೆಯನ್ನು ಕೊಡ್ತಾ ಇದ್ದೀನಿ. ಇದು ನಿಮ್ಮ ಮೊದಲನೇ ಟೆಸ್ಟು. ಈ ಟೆಸ್ಟಲ್ಲಿ ಮೊದಲೇ ಸೋತ್ರೆ ನೀವು ಟ್ರೈನಿಂಗ್ನೆಲ್ಲ ಓಡಿ ಹೋಗ್ಬಿಟ್ರೆ ನೀವು ಮತ್ತೆ ಪೊಲೀಸ್ ಕೆಲಸಕ್ಕೆ ಖಂಡಿತ ಅರ್ಹರಲ್ಲ. ಆದರೆ ನೀವು ಯಾರು ಓಡಿ ಹೋಗಲಿಲ್ಲ ಅನ್ನೋದೇ ನಿಮಗೆ ಫಸ್ಟ್ ಟೆಸ್ಟಲ್ಲಿ ಪಾಸ್ ಆಗಿದೆ. ನೋಡಿ, ಇದು ಬಹಳ ಮುಖ್ಯವಾಗಿ ಇರಬೇಕಾದಂಥದ್ದು. ದಂಡಾಧಿಕಾರಿ ಆಗಿರ್ತಕ್ಕಂಥವ್ರು ಶಿಸ್ತಿನ ಸಿಪಾಯಿಗಳಾಗಿರಬೇಕು ಮತ್ತು ಬಲಿಷ್ಠರಾಗಿರಬೇಕು. ಒಬ್ಬ ದುರ್ಬಲ ಅಧಿಕಾರಿ, ದುರ್ಬಲ ರಕ್ಷಕ ಇರಲಿಕ್ಕೆ ಆಗೋದಿಲ್ಲ. ಅತ್ಯಂತ ಶ್ರೇಷ್ಠವಾದ ಒಂದು ಅವಕಾಶ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಇದನ್ನು ಪಾಲಿಸಿಕೊಳ್ಳಿ. ನೀವೆಲ್ಲರೂ ಇದನ್ನು ಮಾಡಿ. ಮುಂದೆ ನಿಮಗೆ ಒಳ್ಳೆಯ ಭವಿಷ್ಯ ಇದೆ. ನನಗೆ ಯಾವಾಗಲೂ ಒಂದೇ ಒಂದು ದುಃಖ ಇದೆ. ಶಶಿಕುಮಾರ್ ಅವರು ಸಿನಿಮಾದಲ್ಲಿ ಪೊಲೀಸರನ್ನು ಹಾಸ್ಯಗಾರನಾಗಿ ಮಾಡಿರುವಂಥದ್ದು ನನಗೆ ಅತ್ಯಂತ ದುಃಖದ ವಿಚಾರ. ಅನ್ಫಾರ್ಚುನೇಟ್ ಏನಾಗಿದೆ ಅಂತಂದರೆ ಕಾಮಿಡಿ ಸೀನ್ ಇದ್ದರೆ ಪೊಲೀಸ್ನವ್ರು ಬರಬೇಕು. ಈ ಹಾಸ್ಯ ದೃಶ್ಯಗಳಲ್ಲಿ ಪೊಲೀಸರು ತರಬೇಡಿ. ಕೆಲವು ಸಿನಿಮಾಗಳಲ್ಲಿ ಇರುವ ಹಾಗೆ ಭಾಳ ಆದರ್ಶ ವ್ಯಕ್ತಿಗಳನ್ನಾಗಿ ಅವರನ್ನು ಮಾಡಿ, ಧೈರ್ಯವಂತ ಒಬ್ಬ ವ್ಯಕ್ತಿ ಯಾರು ಅಂತಂದರೆ ಪೊಲೀಸ್ ವೃತ್ತಿಯಲ್ಲಿ ಇರುವವನು ಅಂತ ಮಾಡಿ, ಸತ್ಯ ಧರ್ಮ ನ್ಯಾಯಕ್ಕಾಗಿ ಹೋರಾಡುವವನು ಯಾರಾದರೂ
ತರಬೇತಿಯಲ್ಲಿ ನಿಮಗೆ ಬಹಳ ಜನ ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ. 200 ಜನ ಪೊಲೀಸ್ ಬೇಲೆ ಬೈಕದ ತರಬೇತಿ ಕಾರ್ಯಗಾರರು ಪಾಲ್ಗೊಂಡಿರೋ ಕೆಲವರು ತನ್ಖಲಿನ ಕಾರ್ಯಗಾರದ ಅನುಭವಲಿನ ದುಂಬುದಿಯರು ತರಬೇತಿ ಕೊರ್ನಾಧಿಕಾರಿಗಳಿಗೂ ಹೆಗಡೆರು ಮೆಚ್ಚುಗೆ ತೆರಿಪಾಯಿರು. ಶ್ರೀ ಹರಿರಾಮ್ ಶಂಕರ್ ಡಿಸಿಪಿ ಪದಗಳ ಪ್ರಯೋಗ ಆಗಬೇಕು. ಖಂಡಿತವಾಗಿ ಇದೊಂದು ಟೀಮ್ ವರ್ಕ್. ಶ್ರೀ ಬಿಪಿ ದಿನೇಶ್ ಕುಮಾರ್ ಅವರು ಸೈಂಟ್ ಅಲೋಷಿಯಸ್ ಕಾಲೇಜಿನ ವತಿಯಿಂದ ನೀಡಿದಂತ ನಿಮ್ಮ ಕುಡ್ಲಾ ಪೊಲೀಸ್ ಕಮಿಷನರ್ ಶಶಿಕುಮಾರ್, ಎಸ್ಪಿ ಋಷಿಕೇಶ್ ಮತ್ತು ಪೊಲೀಸ್ ಕಮಿಷನರ್ ಹರಿರಾಮ್ ಶಂಕರ್ ಪಾಲ್ಗೊಂಡಿರೋ. ಇಂಥ ಒಂದು ಕಾರ್ಯಕ್ರಮ ತುಂಬ ವಿಶಿಷ್ಟ ಕಾರ್ಯಕ್ರಮ. ದಕ್ಷಿಣ ಕನ್ನಡ ಜಿಲ್ಲೆಯ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗುತ್ತೆ. ಇಲ್ಲಿರುವಂಥ 200 ಜನ ವಿದ್ಯಾರ್ಥಿ, 206 ಜನ ವಿದ್ಯಾರ್ಥಿಗಳು ಆಕಾಂಕ್ಷಿಗಳಿದ್ದಾರೆ. ಅವರೆಲ್ಲರೂ ಮುಂದಿನ ದಿನಗಳಲ್ಲಿ ಖಂಡಿತ ಈ ಒಂದು ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡಿ ಪೊಲೀಸ್ ಇಲಾಖೆಯನ್ನು ಸೇರ್ತಾರೆ ಮತ್ತು ಇನ್ನೂ ಉನ್ನತವಾದ ಹುದ್ದೆಗಳನ್ನು ಏರ್ತಾರೆ ಅನ್ನೋ ಒಂದು ಬಹಳ ವಿಶ್ವಾಸ ನನಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಅಷ್ಟೇ ಅಲ್ಲ, ಈ ಒಂದು ನಮ್ಮ ಅಡ್ವರ್ಟೈಸ್ಮೆಂಟು, ನಮ್ಮ ಒಂದು ಕಮ್ಯುನಿಕೇಷನ್ ತಿಳ್ಕೊಂಡು ಹೊರ ಜಿಲ್ಲೆಯವರು ಕೂಡ ಬಂದಿದ್ದಾರೆ. ಉತ್ತರ ಕನ್ನಡದ ಕೆಲವು ವಿದ್ಯಾರ್ಥಿನಿಯರು ಆಕಾಂಕ್ಷಿಗಳು, ಮಹಿಳಾ ಆಕಾಂಕ್ಷಿಗಳು ಕೂಡ ಬಂದಿದ್ದಾರೆ. ಎಷ್ಟೋ ಜನ ನಮಗೆ ತರಬೇತಿ ಕೊಡಿ ಸಾಕು, ನಾವು ಬೇಕಿದ್ರೆ ಹೊರಗಡೆ ಎಲ್ಲಾದರೂ PGಗಳಲ್ಲಿ ಇರ್ತೀವಿ ಅಥವಾ ರೂಮ್ ಮಾಡ್ಕೊಂಡಿರ್ತೀವಿ ಅಂತ ಕೂಡ ಬಂದಿದ್ದರು. ಸೊ ಇದು 1 ತಿಂಗಳ ಕಾಲ ಭಾಳ ಶ್ರಮಪಟ್ಟು ಮಾಡುವಂಥ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮದ ರಿಸಲ್ಟನ್ನು ನೋಡುವಂಥದ್ದಾದರೆ ಭಾಳ ಖುಷಿ ಅನಿಸುತ್ತೆ, ಭಾಳ ಹೆಮ್ಮೆ ಅನಿಸುತ್ತೆ. Thank you so much for being a part of this never before in history event. ಪೊಲೀಸ್ ಆಕಾಂಕ್ಷಿಗಳ ತರಬೇತಿ ಕಾರ್ಯಾಗಾರದ ಸಮಾರಂಭದ ಮುಖ್ಯ ಅತಿಥಿಯಾಗಿ ನೀವು ಬಂದಿದ್ದೀರಾ. ನಿಮ್ಮ ಮಾತುಗಳಿಂದ ಈ ಶಿಬಿರಾರ್ಥಿಗಳಿಗೆ ಇನ್ನಷ್ಟು ಉತ್ತೇಜನವನ್ನು ನೀಡಿದ್ದೀರಾ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದೇವರು ನಿಮಗೆ ಇನ್ನಷ್ಟು ಆಯುಷ್ಯ, ಆರೋಗ್ಯ, ಎಲ್ಲರ ಪ್ರೀತಿಯನ್ನ ನೀಡಲಿ ಅಂತ ಪೊಲೀಸ್ ಸಿಬ್ಬಂದಿಗಳ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕಮಿಷನರ್ ಶ್ರೀ ಎನ್ ಶಶಿಕುಮಾರ್ ಅವರು ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿ. ಡಿಲ್ಲಿದ ಸಿವಿಲ್ ಡಿಫೆನ್ಸ್ ದ ಪೊಂಜೋವು ಪೊಲೀಸ್ ಅಧಿಕಾರಿನ ಅತ್ಯಾಚಾರ ಮಲ್ತದ ಕೆರ್ನ ಮನುಷ್ಯತ್ವ ದಾಂತಿನ ಚಲ್ ಕಾರ್ಯಗೂ ವಿರೋಧ ತೋಜಾದು ಎಸ್ಡಿಪಿಐ ಬೆದ್ರದ ಮುಖ್ಯ ಮಾರ್ಗ ಕೈತಲು ಪ್ರತಿಭಟನಾ ಸಭೆ ನಡಪಾಂಡು. ಆಸಿಫ್ ಕೋಟೆ ಬಾಕಿಲು ಅಚ್ಯುತ ಸಂಪಿಕೆ ಪ್ರತಿಭಟನೆಡು ಪಾಲ್ಗೊಂಡಿರೋ. ಡಿಲ್ಲಿದ ಸಿವಿಲ್ ಡಿಫೆನ್ಸ್ ಪುಂಜೋವು ಪೊಲೀಸ್ ಅಧಿಕಾರಿ ಮಿತ್ತು ಅತ್ಯಾಚಾರ ನಡಪಾದು ಕೆರ್ನ ಮನುಷ್ಯತ್ವ ದಾಂತಿನ ಚಲ್ ಕಾರ್ಯಗೂ ವಿರೋಧ ತೋಜಾದು ಎಸ್ಡಿಪಿಐ ಪಕ್ಷ ಬೆದ್ರದ ಮುಖ್ಯ ಮಾರ್ಗ ಕೈತಲು ಪ್ರತಿಭಟನಾ ಸಭೆ ನಡಪಾಂಡು. ಎಸ್ಡಿಪಿಐ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಗುರ್ಕಾರ್ಯರು ಆಸಿಫ್ ಕೋಟೆ ಬಾಕಿಲು ಪಾತಿರ್ದು ಅತ್ಯಾಚಾರ ಕೇಸ್ಲಿನ ತನಿಖೆನು ಬೇಗ ಮುಗಿತದು, ಆರೋಪಿಲೆಗೂ ಮರಣ ದಂಡನೆದ ಹೊಸ ಕಾನೂನು ಜಾರಿಗೆ ಕನವುಡು. ಕಾನೂನು ರಕ್ಷಣೆ ಮಲ್ಪುನಕ್ಲೆಗೆ ಇಂಚಿನ ಸ್ಥಿತಿ ಬೈದನು ಪಂಡ ಒಂದು ದೇಶದ ದುರಂತ. ಈ ಕೇಸನ್ನು ಸಿಬಿಐಗೂ ಕೊರ್ದು ಒಂದಟ ಪಿರವು ಉಪನ ದುಷ್ಟ ಶಕ್ತಿಲು ಏರೆಂದು ಗೊತ್ತಾವಡು ಪಂಡಿರೋ. ಪೊಲೀಸ್ ಅಧಿಕಾರಿಣಿಯಾಗಿ ಕರ್ತವ್ಯದಲ್ಲಿದ್ರ ಅವರನ್ನು ಒಂದು ಬರ್ಬರ ರೀತಿಯಲ್ಲಿ ಅತ್ಯಾಚಾರಗೈದು ಕೊಲೆಗೈಯಲ್ಪಟ್ಟಂತಹ ಸ್ಥಿತಿಯಲ್ಲಿ ಒಂದು ವೇಳೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿರ್ತಿದ್ರೆ, ಅದೇ ತರ ಆಸಿಫಾ ಎನ್ನುವ ಆ ಮುಗ್ಧ ಮಗುವಿನ ಅತ್ಯಾಚಾರ ಆದಂತಹ ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಕಾನೂನನ್ನು ರೂಪಿಸಿಕೊಂಡಿರ್ತಿದ್ರೆ ಇವತ್ತು ಒಂದು ಪೊಲೀಸ್ ಅಧಿಕಾರಿಣಿಯನ್ನು ಬರ್ಬರ ರೀತಿಯಲ್ಲಿ ಹತ್ಯೆ ಮಾಡಿ ಬಿಹಾರದಲ್ಲಿ ಎಸೆಯುವಂತ ಪರಿಸ್ಥಿತಿ ಉಂಟಾಗ್ತಿರಲಿಲ್ಲ. ಹೋರಾಟಗಾರೆ ಅಚ್ಯುತ ಸಂಪಿಗೆ ಪಾತಿರ್ದು ಸರ್ಕಾರದ ಕಾನೂನು ಕ್ರಮ ಸೋತು ನೀಡಿದ ಅವರ ದೇಶದೋರ್ಮಿಡು ಅತ್ಯಾಚಾರ ಕೇಸು ಹೆಚ್ಚೊಂದುಂಡು. ಸರ್ಕಾರ ಒಂಜಿ ಕಡಿಟ್ಟು ರಾಮರಾಜ್ಯದ ಕನ ಕಟ್ಟೊಂದುಂಡು. ಬೊಕ್ಕೊಂಜಿ ಕಡಿಟ್ಟು ಪೊಂಜೋಲ್ನ ಮಿತ್ತು ದೌರ್ಜನ್ಯ ಹೆಚ್ಚೊಂದುಂಡು. ಪೊಂಜೋಲಿಗೂ ಭದ್ರತೆ ಇಜ್ಜಿಂದು ಆರ್ದೂರಿಯರು. ಶಿಲ್ಪಶಾಸ್ತ್ರ ತಯಾರು ಮಲ್ತದಿನ ದೇವಶಿಲ್ಪಿ ವಿಶ್ವಕರ್ಮಿರು ಈ ಲೋಕನು ಸೃಷ್ಟಿ ಮಲ್ತಿನಾರೆಂದು ನಂಬಿಕೆ ಉಂಡು. ಗುರುವಾರ ವಿಶ್ವಕರ್ಮ ಜಯಂತಿ ಆಚರಣೆ ನಡೆತಂಡ. ಶ್ರೀ ವಿಶ್ವಕರ್ಮ ಸಂಘ ಮುಡಿಪು ಬೊಕ್ಕ ಸಿಂಧೂರ ಮಹಿಳಾ ಮಂಡಳಿದ ನಿಲೆಟ್ಟು ಸಂಘದ ಸಭಾಂಗಣಡು ವಿಶ್ವಕರ್ಮ ಪೂಜೆ ಬೊಕ್ಕ ಯಜ್ಞ ನಡಪಾಯಿರು. ಗುರುವಾರ ಶ್ರೀ ವಿಶ್ವಕರ್ಮ ಜಯಂತಿದ ಲೆಕ್ಕೊಡು ವಿಶ್ವಕರ್ಮ ಪೂಜಾ ಮಹೋತ್ಸವನು ವಿಶ್ವಕರ್ಮ ಸಮಾಜದಕ್ಕೂ ನಡಪಾಯಿರು. ಈ ಲೋಕ ವಿಶ್ವಕರ್ಮಿರ್ನ ಸೃಷ್ಟಿ ಪನ್ಪುನ ನಂಬಿಕೆ ಉಂಡು. ದೇವಶಿಲ್ಪಿ ವಿಶ್ವಕರ್ಮಿರು ದೇವಗುರು ಬೃಹಸ್ಪತಿ ಆಚಾರ್ಯರ್ನ ಸೋದರಿ ಯೋಗಸಿದ್ಧ ಬೊಕ್ಕ ಅಷ್ಟವಸುಕ್ಲೆಡು ಒರಿ ಪ್ರಭಾಸ ಮೊಕ್ಲಿಗ್ ಮಗೆ ಅದು ಜನ್ಮಗು ಬತ್ತಿನಾರು ವಿಶ್ವಕರ್ಮಿರು.
17 ಶಿಲ್ಪಶಾಸ್ತ್ರ ತಯಾರು ಮಲ್ತದಿನ ವಿಶ್ವಕರ್ಮೆರು ನಾಗರ ನಮೂನೆದ ಶಿಲ್ಪಗೂ ಒತ್ತು ಕೊರ್ದಿತ್ತದು ಅರಿನ ಪರಂಪರೆದ ಶಿಲ್ಪಿಲು ರಾವಣಗ್ ಸ್ವರ್ಣಲಂಕೆ ಸಿರಿಕೃಷ್ಣಗ್ ದ್ವಾರಕ್ಕೆ ಕಟ್ಟದು ಕೊರ್ತಿರಂದು ನಂಬಿಕೆ ಉಂಡು. ವಿಶ್ವಕರ್ಮ ಸಂಘ ಮುಡಿಪು ಬೊಕ್ಕ ಸಿಂಧೂರ ಮಹಿಳಾ ಮಂಡಳಿದ ಒಟ್ಟು ಸೇರಿಗೆಡು ಸಂಘದ ಸಭಾಭವನಡು ವಿಶ್ವಕರ್ಮ ಪೂಜೆ ಬೊಕ್ಕ ಯಜ್ಞ ಮಹೋತ್ಸವ ಸರ್ಕಾರದ ಕೊರೋನಾ ಮಾರ್ಗಸೂಚಿ ಪಾಲನೆ ಮಲ್ತೊಂದು ನಡೆತದಂಡ. ಸಂಘದ ಹಿರಿಯ ಸದಸ್ಯರು ಕೆ ಸದಾಶಿವ ಆಚಾರ್ಯ ಮುಡಿಪು ಬೊಕ್ಕ ಅರೆನ ಬೊಡೆದಿ ಇತದು ವೈವಿ ವಿಶ್ವಜ್ಞ ಮೂರ್ತಿ ಕುಡ್ಲಾ ಬೊಕ್ಕ ಮುಡಿಪುದ ಕೆ ವಸಂತ ಪುರೋಹಿತರ್ನ ಆಚಾರ್ಯತ್ತೋಡು ವಿಶ್ವಕರ್ಮ ಪೂಜೆ ಬೊಕ್ಕ ಯಜ್ಞ ನಡಪಾದ ಭಕ್ತರಿಗೂ ತೀರ್ಥ ಪ್ರಸಾದ ಕೊರಿಯರು. ಅಕೇರಿಗೂ ಭಕ್ತರಿಗೂ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡ. नमस्ते भगवन् विश्वेश्वराय ಸಂಘದ ಗುರ್ಕಾರ್ಯರು ಈರಾ ಯೋಗೀಶ್ ಆಚಾರ್ಯ ಮುಡಿಪು, ಪ್ರಧಾನ ಕಾರ್ಯಂತರು ನವೀನ್ ಆಚಾರ್ಯ ಮುಡಿಪು ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಸಿಂಧೂರ ಮಹಿಳಾ ಮಂಡಳಿ ಸದಸ್ಯರು ಭಕ್ತರು ಪಾಲ್ಗೊಂಡಿರು. ಒಡಿಪು ಜಿಲ್ಲೆದ ಬಣ್ಣಂಜೆ ಸಿರಿಬೂಡದ ಮಿಥಿಲಾ ಕಾಂಪ್ಲೆಕ್ಸ್ ಕಟ್ಟುವನಡು ಲೋಕಡೆ ಮಲ್ಲ ಪುದರ್ಪಡಿನ ಬೋಳಾಸ್ ಡ್ರೈ ಫ್ರೂಟ್ಸ್ ಫ್ಯಾಕ್ಟರಿದ ಹೊಸ ಔಟ್ಲೆಟ್ ಉದಿಪನಾತಂಡ. ಡಾಕ್ಟರ್ ಪುಷ್ಪಾಕಿಣಿ ಹೊಸ ಔಟ್ಲೆಟ್ ಉದಿಪನ ಮಲ್ತೆರು. ಒಂದು ಬೋಳಾಸ್ ಫ್ಯಾಕ್ಟರಿದ 10ನೇ ಔಟ್ಲೆಟ್ ಆದುಂಡು. ಒಡಿಪು ಜಿಲ್ಲೆದ ಬಣ್ಣಂಜೆ ಸಿರಿಬೂಡದ ಮಿಥಿಲಾ ಕಾಂಪ್ಲೆಕ್ಸ್ ಬೋಳಾಸ್ ದಿ ಫ್ಯಾಕ್ಟರಿ ಔಟ್ಲೆಟ್ ಶುರುವಾತಂಡ. ತರಾವರಿ ಬಗೆತ ನುಂಗೆಲು ಫಲವಸ್ತು ಪರಂದು ಡ್ರೈ ಫ್ರೂಟ್ಸ್ ಲೈನ ಪಿಸ್ತಾ ಬಾದಾಮ್ ವಾಲ್ನೆಟ್ ಗಜಲ ಪರಂದು ನುಂಗೆಲ್ ದ್ರಾಕ್ಷೆ ಕೊರಂಟ್ ಇಂಚ ಅವೇತೋ ಬಗೆತ ಫಲವಸ್ತುಲು ಈ ಔಟ್ಲೆಟ್ ಉಂಡು. ಶುದ್ಧದ ಅಟ್ಟಿಲೆಣ್ಣೆ ದೀಪದ ಎಣ್ಣೆ ಗಿರಾಕಿಲೆಗೆ ಒಂಜೇ ಕಡೆಟು ಒದಗಾವನ ವ್ಯವಸ್ಥೆಲ ಉಂಡು. ಬೋಳಾಸ್ ಕಂಪನಿ ಕರಿನ ಎಲ್ಪ ವರ್ಷಲಿಡ್ದು ಡ್ರೈ ಫ್ರೂಟ್ಸ್ ಉದ್ಯಮಡು ಇತ್ತದು ಕಾರ್ಲಡು ಲೋಕೊಡೆ ಬಾರಿ ಮಲ್ಲ ಕಾರ್ಖಾನೆಡು ಉತ್ಪತ್ತಿ ಆವದುಂಡು. 25 ದೇಶಲಿಡ್ದು ಡ್ರೈ ಫ್ರೂಟ್ಸ್ ತರ್ಪುಡಾವಂದುಲ್ಲೇರು. 5,000 ಚದರಾಡಿತ ಕೋಲ್ಡ್ ಸ್ಟೋರೇಜ್ ಉಂಡು. ಅಂತಾರಾಷ್ಟ್ರೀಯ ಗುಣಮಟ್ಟದ ಪ್ಯಾಕ್ ಆದು ಜಿಲ್ಲೆಡು ಡ್ರೈ ಫ್ರೂಟ್ಸ್ ಮಾರಂದುಲ್ಲೇರು. ಅಚ್ಪ ದೇಶಲೆಗೆ ಮುಲ್ಪಡ್ದು ಡ್ರೈ ಫ್ರೂಟ್ಸ್ ಮಾರಂದುಂಡು. ಕಮ್ಮಿ ಬೆಲೆಗೆ ಈ ಅಂಗಡಿಡು ಗಿರಾಕಿಲೆಗೆ ಡ್ರೈ ಫ್ರೂಟ್ಸ್ ಒದಗಾಂದುಲ್ಲೇರು. ಬೋಳಾಸ್ ಕಂಪನಿ ಪಾಲ್ದಾರರು ಬೋಳಾ ರಾಹುಲ್ ಕಾಮತ್ ಈ ಬಗೆಟ್ ದಾನೆ ಪನ್ಪಿರಂದು ಕೇಳಲೆ. ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ತೇವೆ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇದು ವರ್ಧಿಸುತ್ತದೆ. ಡ್ರೈ ಫ್ರೂಟ್ಸ್ ತಿನ್ಬೇಕಂತ ಸಾಮಾನ್ಯವಾಗಿ ಎಲ್ಲರಿಗೂ ಆಸೆ ಇರ್ತದೆ. ಬಟ್ ಭಾವನೆ ಏನಂದ್ರೆ ಇದು ತುಂಬಾ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್, ಇದು ನಮ್ಮ ಕೈಗೆ ಎಟಕುವುದಿಲ್ಲ ಎಂಬ ಒಂದು ಹೆದರಿಕೆ ಇರುತ್ತೆ. ಆದರೆ ಜನಸಾಮಾನ್ಯರ ಕೈಗೆ ಎಟಕುವ ದರದಲ್ಲಿ ಡ್ರೈ ಫ್ರೂಟ್ಸ್ ಅನ್ನು ನಾವು ಕೊಡಬೇಕು ಅಂತ ಒಂದು ಭಾವನೆಯಿಂದ ನಾವು ಬೋಲಾಸ್ ಫ್ಯಾಕ್ಟರಿ ಔಟ್ಲೆಟ್ ಅನ್ನು ಪ್ರಾರಂಭಿಸಿದ್ದೇವೆ. ಬೋಲಾಸ್ ನಮ್ಮ ಕಂಪನಿ ಸುಮಾರು 7 ದಶಕದಿಂದ ಡ್ರೈ ಫ್ರೂಟ್ಸ್ ಉದ್ಯಮದಲ್ಲಿದೆ. ಇದು ನಮ್ಮ ಕಾರ್ಕಳ ತಾಲೂಕಲ್ಲಿ ಉಡುಪಿ ಜಿಲ್ಲೆಯದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಫ್ಯಾಕ್ಟರಿಯಲ್ಲಿ ನಾವು ಡ್ರೈ ಫ್ರೂಟ್ಸ್ ಅನ್ನು ಪ್ರೋಸೆಸ್ ಮಾಡ್ತೇವೆ. ತುಂಬ ಹೈಜಿನಿಕ್ ಆಗಿ ಮತ್ತು ತುಂಬ ಕೇರ್ಫುಲ್ ಆಗಿ ನಾವು ಡ್ರೈ ಫ್ರೂಟ್ಸ್ ಅನ್ನು ಪ್ರೋಸೆಸ್ ಮಾಡ್ತೇವೆ. ಸುಮಾರು 25 ದೇಶದಿಂದ ನಾವು ಡ್ರೈ ಫ್ರೂಟ್ಸ್ ಅನ್ನು ಆಮದು ಮಾಡ್ತೇವೆ. ಡ್ರೈ ಫ್ರೂಟ್ಸ್ ಅನ್ನು ತಾಜಾ ಇಡಲಿಕ್ಕೋಸ್ಕರ ಸುಮಾರು 5,000 ಸ್ಕ್ವೇರ್ ಫೀಟ್ ಚದರ ಅಡಿಯ ಶೀತಲ ಗೃಹ ಅಂದರೆ ಕೋಲ್ಡ್ ಸ್ಟೋರೇಜ್ ನಮ್ಮ ಫ್ಯಾಕ್ಟರಿಯಲ್ಲಿ ಇದೆ. ಎಲ್ಲ ಔಟ್ಲೆಟಲ್ಲಿ ತುಂಬ ಜನರ ಸ್ಪಂದನ ಸಿಕ್ಕಿದೆ. ನಾವು ಇನ್ನೂ ಇದನ್ನು ಮುಂದುವರಿಸಬೇಕಂತ ಭಾವನೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲರೂ ನನ್ನ ರಿಕ್ವೆಸ್ಟ್ ಏನಂದರೆ ಒಂದ್ಸತಿ ಬಂದು ನಮಗೆ ಸಪೋರ್ಟ್ ಮಾಡಬೇಕು, ನಮ್ಗೆ ಪ್ರೋತ್ಸಾಹಿಸಬೇಕಂತ ವಿನಂತಿ. ಒಡಿಪುಡು ಗುರುವಾರ ಶುರುವಾಯಿನ ಬೋಳಾಸ್ ಫ್ಯಾಕ್ಟರಿ ಔಟ್ಲೆಟ್ 10ನೇ ಔಟ್ಲೆಟ್ ಆದಿತ್ತದು ಜೋಕ್ಲಿನ ಸೀಕದ ಬಗೆಟು ಎಡೇನ ತೆರೆದಿನ ಡಾಕ್ಟರ್ ಪುಷ್ಪಾಕಿಣಿ ಔಟ್ಲೆಟ್ಗೆ ಚಾಲನೆ ಕೊರಿಯರು. ಉದಿಪನಾಲೆಕ್ಕುಡು ಧಾರ್ಮಿಕ ವಿಧಿವಿಧಾನ ಮಾತ ನಡಪಾಯಿರು. ಒಡಿಪು ವೆಂಕಟರಮಣ ದೇವಸ್ಥಾನದ ಆಡಳಿತ ಟ್ರಸ್ಟಿ PV ಶೆಣೈ, ಟ್ರಸ್ಟಿ MR ಪಡಿಯಾರ್, ಕಟ್ವಣ ಯಜಮಾನರು ಉದಯ ಶೆಟ್ಟಿ, ಕೋಟೇಶ್ವರ ಪಟ್ಟಾಭಿರಾಮ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಶ್ರೀಧರ್ ಕಾಮತ್, ಮಂಜೇಶ್ವರ ಶ್ರೀ ಮದನಂತೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರು ದಿನೇಶ್ ಕಾಮತ್, ಶ್ರೀಧರ್ ಕಾಮತ್, ಔಟ್ಲೆಟ್ ಮುಖ್ಯಸ್ಥರು ನಿರಂಜನ್ ಕಾಮತ್ ಬೊಕ್ಕ ಕುಟುಂಬದ ಕುಲು ಪಾಲ್ದೆತ್ತೊಂಡಿರು. ಔಟ್ಲೆಟ್ ಬಗೆಟ್ ನಿರಂಜನ್ ಕಾಮತ್ ಪಾತಿರ್ದು ಮಾಹಿತಿ ಕೊಡ್ತಿರು.
ನಾವೊಂದು ಬೋಳಾಸ್ ಸಂಸ್ಥೆ ಅಂತ ಕಾರ್ಕಳದ ಕೆರಿಂಜಿಯಲ್ಲಿ BS ಕಾಮತ್ ಎಡಿಸನ್ಸ್ ಅಂತ ಅಲ್ಲಿಂದ ಮಾಡಿರುವಂಥ ಎಲ್ಲ ಬೋಳಾಸ್ ಪ್ರಾಡಕ್ಟ್ಸ್ಗಳನ್ನು ಜನರಿಗೆ ಒಂದು ಕಡಿಮೆ ದರದಲ್ಲಿ ಹಾಗೂ ಕ್ವಾಲಿಟಿ ಪ್ರಾಡಕ್ಟನ್ನು ಕೊಡೋದಕ್ಕೋಸ್ಕರ ಇಂಥ ಸ್ಟೋರ್ಗಳನ್ನೆಲ್ಲ ಬೋಳಾಸ್ ಫ್ಯಾಕ್ಟರಿ ಔಟ್ಲೆಟ್ ಅಂತ ನಾವು ಮಾಡುವ ಒಂದು ಉದ್ದೇಶದಿಂದ ಇದನ್ನೆಲ್ಲ ಶುರು ಮಾಡಿದ್ದೇವೆ. ಇದರ ನಮ್ಮ ಮೂಲ ಉದ್ದೇಶ ಏನಂತ ಹೇಳಿದರೆ, ಈ ಡ್ರೈ ಫ್ರೂಟ್ಸ್ ಅನ್ನುವಂಥದ್ದು ಬಾದಾಮಿ, ಕ್ಯಾಶ್ಯೂ ಮತ್ತು ಈ ಬೆರೀಸ್, ಖರ್ಜೂರ ಇದೆಲ್ಲ ಜನರು ಒಂದು ಕಾಸ್ಟ್ಲಿಯೆಸ್ಟ್ ಐಟಮ್ ಅಂತ ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ, ಅದನ್ನು ಜನರಿಗೆ ಎಟ್ಕೋ ದರದಲ್ಲಿ ಕೊಟ್ಟು ಮತ್ತು ಕ್ವಾಲಿಟಿ ಪ್ರಾಡಕ್ಟನ್ನು ಕೊಡಬೇಕಂತ ಒಂದು ಉದ್ದೇಶದಿಂದ ಮಾಡಿರುವಂಥ ಸ್ಟೋರ್ಸ್ ಇದೆ. ಇತ್ತೆದ ಕಾಲ ಮಾತಿರ್ಲ ನುಂಗೆಲು ಫಲವಸ್ತು ಡ್ರೈ ಫ್ರೂಟ್ಸ್ ಇಂಚಿತ್ತಿ ಸೊತ್ತುಲಿನ ಹೆಚ್ಚೆಚ್ಚ ಗಳಸುವೇರೋ ಆರೋಗ್ಯದ ದಿಟ್ಟಿಡಲ ಹೊಸತಿನ ನಾಡುವೇರೋ ಒಡಿಪ್ಪುಗು ಪೋಯರಂಡ ಬೋಳಾಸ್ ಔಟ್ಲೆಟ್ಗೂ ಭೇಟಿ ಕೊರ್ಲೆ ಔಟ್ಲೆಟ್ ಇಂಚೌಂಡು ತೂಲೆ. ಮೈಸೂರುಡು ದೇವಸ್ಥಾನ ನೆಲಸಮ ಮಲ್ತಿನ ರಾಜ್ಯದ ಬಿಜೆಪಿ ಸರ್ಕಾರದ ಮಿತ್ತು ಕೇಮಾರ್ ಸಾಂದೀಪನಿ ಸಾಧನಾಶ್ರಮದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಬಾರಿ ಏವ್ರತೋ ಜಾದಿರೋ ಓಲಾ ಪಾಕಿಸ್ತಾನುಡು ದೇವಸ್ಥಾನ ಪೊಡಿ ಮಲ್ಪನ ತೂತ ಅಂಡ ಇತ್ತೆ ನಮ್ಮ ದೇಶುಡೆ ಔಲ ಕರ್ನಾಟಕಡು ದೇವಸ್ಥಾನ ನೆಲಸಮ ಮಲ್ತಿನವು ನಮ್ಮ ದುರಂತ ಅಂದು ಸ್ವಾಮೀಜಿ ಬಂತೆರೋ. ರಾಜ್ಯದ ಬಿಜೆಪಿ ಸರ್ಕಾರ ಮೈಸೂರದ ಹಿಂದೂ ದೇವಸ್ಥಾನ ಜರಿತಿನ ಬಗೆಟ್ಟು ಭಾರಿ ವಿರೋಧ ತೋಜಾಯಿನ ಕೇಮಾರ್ ಸಾಂದೀಪನಿ ಸಾಧನಾಶ್ರಮದ ಶ್ರೀ ವಿಠಲದಾಸ ಸ್ವಾಮೀಜಿ ದೇವಸ್ಥಾನಲಿನ ನೆಲಸಮ ಮಲ್ಪನವು ಸರಿಯತ್ತು ಒಂದು ಮಲ್ಲ ದುರಂತ ವಿಚಾರ ಅಂತ ಪಂತೆರೋ. ಓಲು ಸಾನ್ನಿಧ್ಯ ಉಂಡು, ಓಲು ದೈವಿಕ ಶಕ್ತಿ ಉಂಡು ಒಂದು ಆನಿ ನಮ್ಮ ಹಿರಿಯರು ದೇವಸ್ಥಾನ ಕಟ್ಟದಿರೋ ಓಲಾ ಪಾಕಿಸ್ತಾನುಡು ದೇವಸ್ಥಾನ ಪೊಡಿ ಮಲ್ಪನ ತೂತ ಅಂಡ ಇತ್ತ ನಮ್ಮ ಭಾರತಡು ಔಲ ಕರ್ನಾಟಕಡು ಇಂಚಿನ ಸಂಗತಿ ನಡತಿನವು ನಿಜಕ್ಕುಲ ಬೇಜಾರ್ದ ಸಂಗತಿಯಿಂದ ಕೇಮಾರ್ ಸ್ವಾಮೀಜಿ ಪಂಡಿರೋ. 780 ವರ್ಷ ಪಿರಾಕದ ದೇವಸ್ಥಾನ ಮಗುಪುನ ಕೆಲಸ ಪಿರಾ ದುಂಬುದಂಚ ಆಯರಬಲ್ಲಿ ಮಾತಿರ್ಲಾ ದತ್ತ ಎದುರುಡು ಲಕ್ಕದುಂತೊಡು ನನಮಿತ್ತಗು ಇಂಚಿನ ನಡಪರೆ ಬಲ್ಲಿಂದು ಶ್ರೀ ವಿಠಲದಾಸ ಸ್ವಾಮೀಜಿ ಪಂತಿರೋ. ಭಾರಿ ದುರಂತದ ವಿಷಯ. ನಮ್ಮ ಹಿರಿಯರೆಲ್ಲ ದೇವಾಲಯಗಳನ್ನು ಮಾಡ್ತಾ ಇದ್ರು. ನಮ್ಮ ದೇವಾಲಯಗಳನ್ನೆಲ್ಲ ಈಗ ಡಾಕ್ಯುಮೆಂಟ್ ಇಲ್ಲ, ಖಾತೆಗಳಿಲ್ಲ, RTC ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹಿರಿಯರು ದೇವಾಲಯಗಳನ್ನು ಖಾತೆ ನೋಡಿ ಅದನ್ನೆಲ್ಲ ಅಪಾಯಿಂಟ್ಮೆಂಟ್ ಥರ ಮಾಡಿದ್ದಲ್ಲ. ಎಲ್ಲಿ ಸಾನ್ನಿಧ್ಯ ಇದೆ, ಎಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ, ಎಲ್ಲಿ ಒಂದು ಜಾಗೃತವಾದ ಸ್ಥಳ ಇದೆ ಅಲ್ಲಿ ಮಾಡ್ತಾಯಿದ್ರು. ಅವರಿಗೆ ಅಲ್ಲಿ ಆವಾಗ RTC ಅಥವಾ ಖಾತೆ ಮುಖ್ಯ ಆಗಲಿಲ್ಲ, ಅವರಿಗೆ ಶಕ್ತಿ ಮತ್ತು ಸಾನ್ನಿಧ್ಯ ಮುಖ್ಯ ಆಗ್ತಾಯಿತ್ತು. ಇವತ್ತು ನಾವು ಎಲ್ಲೋ ಒಂದು ತಾಲಿಬಾನ್ ಪಾಕಿಸ್ತಾನದಲ್ಲಿ ಅಥವಾ ಬೇರೆ ಯಾವುದೋ ದೇಶಗಳಲ್ಲಿ ನಾವು ದೇವಸ್ಥಾನ ಬೀಳುವುದನ್ನು ನಾವು TVಯ ಮೂಲಕವೋ ಅಥವಾ ದೃಶ್ಯ ಮಾಧ್ಯಮದ ಮೂಲಕ ನೋಡ್ತಾ ಇದ್ದೇವೆ. ಆದರೆ ದುರಂತ ಇವತ್ತು ನಮ್ಮ ಹಿಂದೂ ರಾಷ್ಟ್ರದಲ್ಲಿ, ಭಾರತ ದೇಶದಲ್ಲಿ, ಅದು ಕರ್ನಾಟಕದಲ್ಲಿ ಆದಂಥದ್ದು ಅತಿ ತೀರ ಖಂಡನೀಯವಾದಂತಹ ಒಂದು ವ್ಯವಸ್ಥೆ. ಇದು ಎಂದಿಗೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಜಾಗೃತ ಸಮಾಜ ಇದರ ಬಗ್ಗೆ ಪ್ರತಿಭಟಿಸಬೇಕು, ಇದರ ಬಗ್ಗೆ ಎದ್ದೇಳಬೇಕು. ಸರ್ಕಾರ ಕೂಡಲೇ ಇದನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕು. ಇನ್ನು ಮುಂದೆ ಇಂಥ ಘಟನೆ ಖಂಡಿತ ಎಲ್ಲಿಯೂ ಪುನರಾವರ್ತನೆ ಆಗಬಾರ್ದು ಅಂತೇಳಿ ನಾನು ಎಚ್ಚರಿಸ್ತಾ ಇದ್ದೇನೆ. ಅಷ್ಟಮಿ ಬೊಕ್ಕ ಮಾರ್ನೆಮಿಗ್ ಬೇತೆ ಬೇತೆ ವೇಷ ಪಾಡ್ದು ಅವಿಟು ಬತ್ತಿನ ಪಣವನು ಬಡವಿರ್ನ ಕಷ್ಟಗೋದಗಾವ್ನ ರವಿ ಕಟ್ಪಾಡಿ ಒರಿ ಮಲ್ಲ ಮನಸ್ತ ಸಮಾಜ ಸೇವಕಿರ ಅದುಲ್ಲೆರು. ಈ ಸರ್ತಿ ವೇಷ ಪಾಡ್ದು ಒಟ್ಟು ಮಲ್ತಿನ 7 ಲಕ್ಷದ ಮಿಕ್ಕದಿನ ಪಡವನು ಬಡವಿರ್ನ ಜೋಕ್ಲೆನ ಮರ್ದದ ಖರ್ಚಿಗೆ ಒಟ್ಟು ಎನ್ಮ ಕುಟುಂಬಲೆಗೆ ಪಟ್ಟದೆರು. ಗುರುವಾರ ಕಟಪಾಡಿ ಪೇಂಟೆ ಬೊಟ್ಟು ಕೊರಗಜ್ಜ ಸಾನುಡು ಈ ಬಗೆಟ್ಟು ಕಾರ್ಯಕ್ರಮ ನಡಪಾಯರು. ರವಿ ಕಟಪಾಡಿ ವರ್ಷಲ ಅಷ್ಟಮಿ ಬೊಕ್ಕ ಮಾರ್ನಿಮಿಗ್ ಬೇತೆ ಬೇತೆ ವೇಷ ಪಾಡ್ದು ಒಟ್ಟಾಯಿನ ಕಾಸಿನ ತಾನು ಖರ್ಚು ಮಲ್ಪಂದೆ ಸಮಾಜಗಾದ ಖರ್ಚು ಮಲ್ಪನ ಸಮಾಜ ಸೇವಕಿರು. ಈ ಸರ್ತಿಲ ವೇಷ ಪಾಡ್ದಿರೋ ಅದ್ಭುತ ವೇಷ. ಈ ವೇಷ ಪಾಡ್ನವು ಸುಲಭದ ಬೇಲೆ ಅತ್ತು ದೆಕ್ ಪಾಕ ಜನ ಪುಣಿತಿರೋ. ಈತಮಲ್ಲ ಒಜಂದ ಭಾರೀ ತೂಕದ ವೇಷ ಪಾಡೊಂದು ರವಿ ಕಟಪಾಡಿ ಒಡಿಪು ಸುತ್ತಮುತ್ತ ತಿರ್ಗದು ಕಾಸು ಒಟ್ಟು ಮಲ್ಪೇರೋ. ಅಂಡ ಆ ಕಾಸು ಅರೆಗತ್ತು ಅವು ಬಡವಿರ್ನ ಜೋಕ್ಲಿನ ಮರ್ದದ ಖರ್ಚಿಗ. ಕೊರೋನಾ ಕಷ್ಟದ ಪೊರ್ತುಡ್ಲ ರವಿ 2 ದಿನ ವೇಷ ಪಾಡ್ದು 7,17,305 ರೂಪಾಯಿ ಒಟ್ಟು ಮಲ್ತಿದೆರೋ. ಇಂದೇನು ಹೆಣ್ಮ ಕುಟುಂಬದ ಬಡವಿರ ಜೋಕ್ಲೆನ ಮರ್ದದ ಖರ್ಚಿಗೆ ಪಟ್ಟರೆ ಗುರುವಾರ ಕಟಪಾಡಿದ ಪೇಂಟೆ ಬೊಟ್ಟು ಕೊರಗಜ್ಜನ ಸಾನುಡು ಕಾರ್ಯಕ್ರಮ ದೀದಿತ್ತಿರೋ.
ಕೆಎಂಆರ್ ಸಾಂದೀಪನಿ ಸಾಧನಾಶ್ರಮದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ, ಅಪಾರ ಜಿಲ್ಲಾಧಿಕಾರಿ ಸದಾಶಿವ ಪ್ರಭು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುಡ್ಕಾರ್ಯರು ದಯಾನಂದ ಕತ್ಕಲ್ ಸಾರ್ ಅಭಿಮಾನಿಲು ಇತ್ತದು ಬಡವೇರಿನ ಕುಟುಂಬಲೆಗ್ ಕಾಸ್ಪಟ್ಟಿಯರು. ಏಳು ಲಕ್ಷ ಚಿಲ್ಲರೆ ಆದರೆ ಇಲ್ಲಿ ತನಕ ಸಾಧಾರಣ ನಾವು 7 ವರ್ಷದಲ್ಲಿ 79,41,000 ಮಕ್ಕಳಿಗೆ ನೀಡಿದ್ದೇವೆ. ನಿಜವಾಗ್ಲೂ ತುಂಬ ಖುಷಿ. ನಾವು ಸಾಧಾರಣ 3/4 ಕೋಟಿ ಕೂಡ ಕ್ರಾಸ್ ಮಾಡಿ ಮೇಲೆ ಬಂದಿದ್ದೇವೆ. ನಮಗೊಂದು ಆಸೆ ಇದೆ, ಅಂದರೆ ಈ ದೇವಸ್ಥಾನದಲ್ಲಿ ಕೊಟ್ಟಿದ್ದೇವೆ ಅಂತೇಳಿ ನಾವು ಕೊಟ್ಟ ಅಂದರೆ 8 ಜನ ಮಕ್ಕಳು, ಒಂದು 3 ಜನ ಅಂತೇಳಿ ಈಗ 8 ಜನ ಮಕ್ಕಳಾಗಿದ್ದಾರೆ. ಸಣ್ಣ ಅಮೌಂಟು. ಆ ಸಣ್ಣ ಅಮೌಂಟಲ್ಲಿ ಆ ಮಕ್ಕಳು ಎಲ್ಲರೂ ಗುಣ ಆಗಲಿ ಅಂತೇಳಿ ನಾವು ಒಳ್ಳೆ ಜಾಗದಲ್ಲಿ ಫಂಕ್ಷನ್ ಇಟ್ಟಿದ್ದೇವೆ. ಎಲ್ಲರೂ ನಾವು ಹೇಳಿದ ಎಲ್ಲ ವ್ಯಕ್ತಿಗಳು ಬಂದಿದ್ದಾರೆ. ಹಾಗಾಗಿ ನಾನು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬದುಕುಗಾದು ಕೂಲಿ ಕೆಲಸ ಮಲ್ಪನ ರವಿ ಕಟಪಾಡಿ 7 ವರ್ಷಡು 79 ಲಕ್ಷದಾತ್ ಕಾಸನ್ನು ವೇಷಪಾಡ್ದು ಸಂಪಾದನೆ ಮಲ್ತಿದ್ದೇರು. ಅಂಡ ಮಾತ ಕಾಸ್ಲ ಸಮಾಜ ಸೇವೆಗೆ ಮುಡಿಪು ಅರೆನ ವೇಷ ಬೊಕ್ಕ ತಿರ್ಗಾಟದ ಖರ್ಚಿನ ಅರೆನ ಕೂಟದಕ್ಲೇ ದಿಂಜಾವೆರು. ರವಿಯರ್ನ ಮನುಷ್ಯತ್ವದ ಕಾರ್ಯನೂ ಮೆಚ್ಚಿದು ಅಮಿತಾಬ್ ಬಚ್ಚನ್ ಕೌನ್ ಬನೇಗ ಕರೋಡ್ಪತಿ ಕಾರ್ಯಕ್ರಮಡ್ಲ ಅವಕಾಶ ಕೊರ್ದಿತ್ತಿರು. ಇಂಥ ದೊಡ್ಡ ಮಟ್ಟದ ಹಣವನ್ನು ಅಂದರೆ ಗಳಿಸ್ಕೊಂಡು ಅದನ್ನು ಸಂಪೂರ್ಣವಾಗಿ ನೀಡುವಂಥ ನಿದರ್ಶನಗಳನ್ನು ನಾನು ಹಿಂದೆ ಕೂಡ ನೋಡಿಲ್ಲ. ಮುಂದೆ ಇಂಥ ಕಾರ್ಯಕ್ರಮ ಅವರಿಂದ ದೊಡ್ಡ ರೀತಿಯಲ್ಲಿ ಮೂಡಿ ಬರಲಿ. ತನ್ಮೂಲಕ ಸಮಾಜದಲ್ಲಿ ಯಾರಿಗೆ ಅವಶ್ಯಕತೆ ಇದೆ, ಚಿಕಿತ್ಸೆಗಾಗಲಿ ಬೇರೆ ದೈಹಿಕ ಸಮಸ್ಯೆಗಳು, ಅದಕ್ಕೆ ಬೇಕಾದಂಥ ವೈದ್ಯಕೀಯ ಖರ್ಚುಗಳಿಗೆ ನೆರವಾಗುವಂಥ ಈ ಮಹತ್ ಕಾರ್ಯ ಅವರಿಂದ ಇನ್ನಷ್ಟು ಮೂಡಿ ಬರಲಿ ಅಂತ ನಾನು ಹಾರೈಸಲಿಕ್ಕೆ ಇಚ್ಛೆಪಡ್ತೇನೆ. ತುಂಬ ವಿಶಿಷ್ಟವಾದ ಒಂದು ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅತೀವ ಸಂತೋಷ ಆಗ್ತಾ ಇದೆ. ಆದರೆ ಇವತ್ತು ಈ ವೇಷ ಪರೋಪಕಾರಕ್ಕಾಗಿ ರವಿ ಕಟಪಾಡಿ ಅವರು ವೇಷ ಹಾಕ್ತಾರೆ, ರಾಕ್ಷಸ ವೇಷವನ್ನು ಹಾಕ್ತಾರೆ. ಅದರ ಒಳಗಡೆ ಒಂದು ಮಾನವೀಯ ಹೃದಯ ಇದೆ. ಎಲ್ಲರಿಗೆ ಒಂದು ಬಡ ನೊಂದ ರೋಗಗ್ರಸ್ತ ಮಕ್ಕಳಿಗೆ ಸಹಾಯ ಮಾಡಬೇಕು ಚಿಕಿತ್ಸೆಗೆ ಅಂತೇಳಿ ಕಳೆದ ಹಲವಾರು ವರ್ಷದಿಂದ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇನೆ. ತುಂಬ ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇದು, ಅತ್ಯಂತ ಅಭಿನಂದನೀಯವಾದಂಥದ್ದು. ಯಾಕಂದರೆ ಬಡ ಜನರ ಒಂದು ದುಃಖಕ್ಕೆ ಸ್ಪಂದಿಸುವಂತಹ ಒಂದು ಮಾನವೀಯ ಹೃದಯವನ್ನು ನಾನು ರವಿಯಲ್ಲಿ ಕಂಡಿದ್ದೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಯಾವತ್ತೂ ನಾನು ಇದಕ್ಕೆ ಸಹಕರಿಸ್ತೇನೆ. ಜನವೂ ಸಹಕರಿಸಬೇಕೆಂದು ಈ ಮೂಲಕ ನಾನು ವಿನಂತಿಸ್ತೇನೆ. ಈತ ದಿನ ನಿಶಬ್ದ ಆದಿತ್ಯನ ಸೆಟಲೈಟ್ ಫೋನುಲು ಇತ್ತೆ ಕೂಡ ಚಾಲಾತಂಡು. ಇಂಚಿಪ್ಪ ಎನ್ಐಎ ಅಧಿಕಾರಿಲು ಕೇರಳದ ಕಣ್ಣೂರು ಭಟ್ಕಳ ಕುಡ್ಲಡು ಕಾರ್ಯಾಚರಣೆ ನಡಪಾದು ಸಂಶಯದ ಉಗ್ರಗಾಮಿಲೆನು ಪತ್ತಿ ನೀಡಿದ ಬೊಕ್ಕ ಸ್ಯಾಟಲೈಟ್ ಫೋನು ಬಂದಾದಿತ್ತ. ಗುಪ್ತಚರ ಇಲಾಖೆ ಅಧಿಕಾರಿಲು ತನಿಖೆ ಶುರು ಮಲ್ತಿದೆರು. ಈತ ದಿನ ಸೈಲೆಂಟ್ ಆದಿತ್ತಿನ ಸ್ಯಾಟಲೈಟ್ ಫೋನ್ ಇತ್ತೆ ಚಾಲಾತಂಡು. ರಾಜ್ಯಡು ಎನ್ಐಎ ಕಾರ್ಯಾಚರಣೆ ನಡೆದ ಬೊಕ್ಕ ನಿಶಬ್ದ ಆದಿತ್ತಿನ ಸ್ಯಾಟಲೈಟ್ ಫೋನುಲು ರಿಂಗ್ ಆವಂದುಲ್ಲ. ಒಂದು ಗುಪ್ತಚರ ಇಲಾಖೆದ ಅಧಿಕಾರಿಲಿನ ನಿದ್ರೆ ಕೆಟ್ಟಾದಂಡು. ಇಂಚಿಪ್ಪ ಎನ್ಐಎ ಅಧಿಕಾರಿಲು ಕೇರಳದ ಕಣ್ಣೂರು ಕುಡ್ಲ ಭಟ್ಕಳಡು ದಾಳಿ ನಡಪಾದಿರು. ಈ ಪೊರ್ತು ಸಂಶಯದ ಐಸಿಸ್ ಉಗ್ರಗಾಮಿನು ಪತ್ತದಂಡು. ಐಸಿಸ್ ಸಂಘಟನೆಗೂ ಜವಣಿರೇನು ಕಡಪಡೊಂದಿತ್ತಿನ ನಿಧಿ ಒಟ್ಟು ಮಲ್ತೊಂದಿತ್ತಿನ 8 ಜನ ಸಂಶಯದ ಕ್ಲಿನ್ ಪತ್ತದು ಉಲಾಯ್ಪಾಡ್ದಿರು. ಅಪ್ಪಗ ಒರನೆ ಸೈಲೆಂಟ್ ಆಯ್ನ ಸ್ಯಾಟಲೈಟ್ ಫೋನುಲು ಇತ್ತೆ ಪಿರ ಲಕ್ಕದುಂತದ 4 ಕಡೆಟ್ ಸಂಪರ್ಕ ಒಪ್ಪುನ ಬಗೆಟ್ ರಾಜ್ಯ ಗುಪ್ತಚರ ಇಲಾಖೆಗೂ ಕೇಂದ್ರ ಬೇಹುಗಾರಿಕೆ ಅಧಿಕಾರಿಗಳು ಮಾಹಿತಿ ಕೊಡ್ತಿರು. ಒಡಿಪು ಜಿಲ್ಲೆ ಹೆಬ್ರಿದ ಕಾಡು ಬೆಳ್ತಂಗಡಿದ 2 ಜಾಗೆಲು ಕೊಪ್ಪ ಕೈತಲ್ದ ಕಾಡು ಸ್ಯಾಟಲೈಟ್ ಫೋನ್ ಲೊಕೇಶನ್ ಟ್ರೇಸ್ ಮಲ್ತದಂಡು. ಕರೀನ ಒಂಜುವಾರುಡು ಶ್ರೀಲಂಕಾದ 13 ಜನ ಸಂಶಯದ ಉಗ್ರಗಾಮಿಲು ಪೊಗ್ಗುದಿನ ಬಗೆಟ್ ಬೇಹುಗಾರಿಕೆ ಇಲಾಖೆ ಮಾಹಿತಿ ಕೊಡ್ತುಂಡು. ಈ ಉಗ್ರಗಾಮಿಲು ಪಾಕಿಸ್ತಾನಗೂ ಪೋಯರೆತ್ತಿರಂದು ತೆರೆದು ಬೈದಂಡು. ಗುಪ್ತಚರ ಇಲಾಖೆ ಅಧಿಕಾರಿಲು ತನಿಖೆ ಶುರು ಮಲ್ತಿದೆರು. ಇತ್ತೆ ಕುಡೋರ ಏನಿತ ಮಲ್ಲ ಸುದ್ದಿಲು.
ಪ್ರಧಾನಿ ನರೇಂದ್ರ ಮೋದಿಯರ್ನ 71ನೇ ವರ್ಷದ ಜನ್ಮದಿನಾಚರಣೆ ಲೆಕ್ಕೊಡು ಒಡಿಪದ ಕೊರಗ ಜನಾಂಗದ ಇಲ್ಲೆಡೆ ತೆನಸಕಿಟ್ಟು ಬಡವಿರ್ನ ಸೇವೆ ನರೇಂದ್ರ ಮೋದಿಯರಿಗೆ ಇಷ್ಟ ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ. ಪೊಲೀಸ್ ಕೆಲಸ ಬಯಕೊನಕ್ಲೆಗೂ ಕುಡ್ಲಡು 1 ತಿಂಗಳದ ತರಬೇತಿ ಕಾರ್ಯಾಗಾರ ಮುಗಿತಲ ಕಾರ್ಯಕ್ರಮಟು ಡಾಕ್ಟರ್ ವೀರೇಂದ್ರ ಹೆಗ್ಡೆರೆಡ್ದು ಮೆಚ್ಚುಗೆ. ಒಡಿಪುದ ಬಣ್ಣಂಜೆ ಸಿರಿಬೂಡುದ ಮಿಥಿಲಾ ಕಟ್ವನಡು ಬೋಳಾಸ್ ಡ್ರೈ ಫ್ರೂಟ್ಸ್ ಫ್ಯಾಕ್ಟರಿದ 10ನೇ ಹೊಸ ಔಟ್ಲೆಟ್ ಅಂಗಡಿ ಉದಿಪನ. ದೇಶೊಡೆ ಅಪರೂಪದ ಸಮಾಜ ಸೇವಕ್ಕೆ ವೇಷಪಾಡ್ದು ಬತ್ತಿನ ಪಣವು ಬಡವರಿಗೂ ಕಟಪಾಡಿ ಕೊರಗಜ್ಜನ ಸಾನುಡು ಈ ಸರ್ತಿ ಬಡವಿರ್ನ ಎನ್ಮ ಕುಟುಂಬಗೂ ಜೋಕ್ಲಿನ ಮರ್ದದ ಖರ್ಚಿಗೂ 7 ಲಕ್ಷ ರೂಪಾಯಿ ಸಹಾಯ ಕೊರ್ನ ರವಿ ಕಟಪಾಡಿ. ಇಡಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.